ಟಾಪ್ 3 ಸಿನಿ ಸುದ್ದಿಗಳು. 1. ಸರ್ಕಸ್ ಎಲ್ಲಿ ತೆರೆ ಕಾಣಬೇಕು. ಗಿರಿಗಿಟ್ ಚಿತ್ರದ ಗೆಲುವಿನ ಬಳಿಕ ನಿರ್ದೇಶಕ ರೂಪೇಶ್ ಶೆಟ್ರು ಸರ್ಕಸ್ ಚಿತ್ರವನ್ನು ಅನೌನ್ಸ್ ಮಾಡಿದ್ರು. ಇದೀಗ ಕರೋನಾ ಆಗಿರೋದ್ರಿಂದ ಚಿತ್ರಮಂದಿರಕ್ಕೆ ಹೋಗೋದಕ್ಕೆ ಎಲ್ಲರೂ ಭಯಪಡ್ತಿದ್ದಾರೆ. ಹಾಗೆ ಚಿತ್ರಮಂದಿರದಲ್ಲೂ 50% ಪ್ರೇಕ್ಷಕರಿಗಷ್ಟೇ ಅವಕಾಶ. ಪರಿಸ್ಥಿತಿ ಹೀಗಿರುವಾಗ ಯಾವ ಚಿತ್ರತಂಡವೂ ತಮ್ಮ ಚಿತ್ರವನ್ನು ರಿಲೀಸ್ ಮಾಡಲು ಮುಂದೆ ಬರ್ತಿಲ್ಲ. ನೇರವಾಗಿ OTTಯಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈ ಬಗ್ಗೆ ಪ್ರೇಕ್ಷಕರ ಅಭಿಪ್ರಾಯವನ್ನು ಯಾರು ಇದುವರೆಗೆ ಕೇಳಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶಕ ರೂಪೇಶ್ ಶೆಟ್ರು ನಮ್ಮ ಮುಂದಿನ ತುಳು ಸಿನಿಮಾವನ್ನು ಯಾವುದರ ಮೂಲಕ ವೀಕ್ಷಿಸಲು ಇಷ್ಟಪಡುತ್ತೀರಿ? 1. ಚಿತ್ರಮಂದಿರ, 2. OTT ಪ್ಲಾಟ್ಫಾರ್ಮ್ ಎಂದು ಜನರಲ್ಲೇ ಕೇಳಿದ್ದಾರೆ. ಅತಿ ಹೆಚ್ಚಿನ ಜನರು ಚಿತ್ರಮಂದಿರ ಎಂದು ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ವಿಮರ್ಶೆಯನ್ನು ಮಾಡ್ತೀವಿ. ತುಳು ಚಿತ್ರರಂಗಕ್ಕೆ OTT ಹೇಗೆ ಮಾರಕ ಅನ್ನೋದರ ಬಗ್ಗೆಯೂ ಹೇಳ್ತೀವಿ. 2. ಓಂ ರೀ-ರಿಲೀಸ್. ಇಡೀ ಚಿತ್ರ ಜಗತ್ತಿನಲ್ಲೇ ದಾಖಲೆ ಬರೆದ ಸಿನಿಮಾ ಅಂದರೆ ಅದು ನಮ್ಮ ಕನ್ನಡದ ಓಂ. ಮೇ 19, 1995ರಲ್ಲಿ ರಿಲೀಸ್ ಆಗಿರೋ ಈ ಚಿತ್ರ ಇಲ್ಲಿಯ ತನಕ 550ಕ್ಕೂ ಹೆಚ್ಚು ಬಾರಿ ರೀ-ರಿಲೀಸ್ ಆಗಿದೆ. ಪ್ರತಿ ಬಾರಿ ಮರುಬಿಡುಗಡೆಯಾದಾಗ ಅದೇ ಕ್ರೇಜ್, ಅದೇ ಹೊಸತನ. ಒಂದಿಷ್ಟು ನೈಜ ರೌಡಿಗಳನ್ನೊಳಗೊಂಡ ಓಂ ಚಿತ್ರದಲ್ಲಿ ಶಿವಣ್ಣ ಮತ್ತು ಪ್ರೇಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ್ರೆ ಉಪೇಂದ್ರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇದೀಗ ಲಾಕ್ಡೌನ್ ಬಳಿಕ ಯಾವುದೇ ಹೊಸ ಚಿತ್ರಗಳು ರಿಲೀಸ್ ಆಗದ ಹಿನ್ನೆಲೆಯಲ್ಲಿ ಓಂ ರೀ-ರಿಲೀಸ್ ಆಗಿದೆ. ಬೆಂಗಳೂರಿನ ಹೊಂಗಸಂದ್ರದಲ್ಲಿರುವ ಬೃಂದ ಚಿತ್ರಮಂದಿರದಲ್ಲಿ ಓಂ ಪ್ರದರ್ಶನವಾಗ್ತಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. 3. ದಾಂಡೇಲಿಯಲ್ಲಿ ಅಪ್ಪು. ಈ ಫೋಟೋವನ್ನು ಒಮ್ಮೆ ಸರಿಯಾಗಿ ನೋಡಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೆಲದ ಮೇಲೆ ಕುಳಿತು ಬಾಳೆ ಎಲೆಯಲ್ಲಿ ಊಟ ಮಾಡ್ತಿರೋದನ್ನು ನೋಡ್ತಿದ್ರೆ ನಮ್ಮ ಅಣ್ಣವರ ಸರಳತೆ. ಯಾವುದೇ ಹಮ್ಮು ಇಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಾಣ್ತಿದ್ದಾರೆ. ಅಷ್ಟಕ್ಕೂ ಇದು ದಾಂಡೇಲಿ ಅರಣ್ಯ ಪ್ರದೇಶ ವ್ಯಾಪ್ತಿಯ ಗುಡ್ಡಗಾಡಿನ ಪ್ರದೇಶದ ಮನೆಯಲ್ಲಿ ಅಪ್ಪು ಭೋಜನ ಸವಿದ ದೃಶ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.